ವಿಧಾನಸಭಾ ಅಧಿವೇಶನದಲ್ಲಿ ತುಳುವಿನಲ್ಲೇ ಮಾತನಾಡುವ ಮೂಲಕ ತಾನು ಶಾಸಕನಾಗಿ ಆಯ್ಕೆಯಾದ ಮೊದಲ ಅಧಿವೇಶನದಲ್ಲೂ ತುಳು ಬಗ್ಗೆ ಸದನಕ್ಕೆ ಪರಿಚಯಿಸುವ ಮೂಲಕ ತುಳುವಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಕರ್ನಾಟಕ ರಾಜ್ಯ ತುಳು ಅಕಾಡೆಮಿಯಿಂದ ಗೌರವ ಕಾರ್ಯಕ್ರಮವು ಶಾಸಕರ ಕಚೇರಿಯಲ್ಲಿ ನಡೆಯಿತು. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರಾದ ತಾರ್ನಾಥಗಟ್ಟಿ ಕಾಪಿಕಾಡ್ ಅವರು ಶಾಸಕರನ್ನು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅವರು, ಶಾಸಕರಾದ ಬಳಿಕ ಪ್ರತಿ ಬಾರಿ ಸದನದಲ್ಲಿ ತುಳು ಭಾಷೆಯಲ್ಲಿ ಮಾತನಾಡಿ ತುಳುವನ್ನು ವಿಶ್ವಕ್ಕೆ ಪರಿಚಯಿಸುವ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ತುಳು ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಘೋಷಣೆ ಮಾಡಬೇಕೆಂದು ಕಳೆದ ವಿಧಾನಸಭೆಯಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ತುಳುನಾಡಿನ ಇತಿಹಾಸದಲ್ಲೇ ಓರ್ವ ಶಾಸಕ ಈ ಪರಿಯಾಗಿ ತುಳುವಿಗೆ ಹೋರಾಟ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು. ಐಕೆ ಬೋಡಾಯಿನ ಪೂರ ಪರಿಶ್ರಮ ಬೇಲೆ ಐತ ಇನ್ನೆಲ್ಲಡ ಅಪ್ಪನ ಬೇಲಿನ ಮಾತಾರ ಮಂತೊಂದು ಬರ್ತದೇರು ಇಂಕ್ಲೆಲ್ಲ ಗೊತ್ತೊಂದು ಅಕಾಡೆಮಿದ ಒತ್ತಿಡ್ದಿಕ್ಕದಾದ ಮಾತ ಆವುಡು ಸಲಹೆ ತಂಡ ಇಕ್ಕದಾದ ಇನ್ಪುಟ್ಸ್ ಮಾಹಿತಿಲು ಇನ್ನು ಇಂಕ್ಲ ಸ್ವತಃ ಕೊರಿಯರೆ ಸಿದ್ಧರುಳ್ಳ ಇನ್ನು ಕಾಂಡೆ ಸ್ಪೀಕರ್ ಎಲ್ಲ ಮಾತಾಡಿದ ಬತ್ತ ಅರೆಗ್ಲ ಬಾರಿ ಖುಷಿ ಅಂಡ್ ನನ್ನದ ಅಧಿವೇಶನ ಪೂರಕವಾದ ಆಪನ ಚಿತ್ರ ಮಾತ ಬೇಲಿನ ಮನ್ಪುಗ ಅಂದ್ರೆ ಆರ್ಲೊಂಜಿ ಅಭಯ ಕೊಡ್ತೀರಿ ಎಂಕ್ಲೆಗಂಚ ಮಾತ ಪಾತಿರ್ರಿಚ್ಚಿ ನನ್ನದ ಅಧಿವೇಶನ ಸರ್ಕಾರಕ್ಕೆ ವಾ ರೀತಿಯ ಬರ್ಡನ್ ಇಚ್ಚಿ ಮೂಜಿ ಸ್ಟೇಟ್ ವಾ ರೀತಿ ಗೈಡ್ ಲೈನ್ಸ್ ಮಾಡ್ತಿದ್ದ ಗೈಡ್ ಲೈನ್ಸ್ ಎಲ್ಲ ಬರ್ತದೆ ಪೂರ ಅಶೋಕರ ಐಕಲ್ನ ಒಂಜಿ ಪೂರ ಬಿರಿಸ ಇತ್ತಿನ ಬರ್ತನ ಆತ ಬೇಗ ನನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಓಕೆ ಆಯ್ತು ಎಲ್ಲಂಜಿದ ಅಧಿವೇಶನ ತುಂಬೆ ಆವಡು ಪಂಪನ ಕಾರಣ ಮಾತು ನಮ್ಮ MLA ನಕಲಿಗೆ ಒಂಜೆಲ್ಲಿಗಳಿಗೆ ಮಾಹಿತಿ ತುಳು ಭಾಷೆದ ಚರಿತ್ರೆ ಪರಂಪರೆ ಹಿನ್ನೆಲೆ ಐತಿಹಾಸಿಕವಾದ ಆದ ಉಂಡು ಬಂದ ಪುಸ್ತಕ ಪಣತದ ಎಲ್ಲಂಜಿ ಕುರಿಯರಲ್ಲ ಸೊ ಅಧಿವೇಶನ ಆಪಣೆಗೆ ತುಂಬೆ. ಕಾರ್ಯಕ್ರಮದಲ್ಲಿ ರಾಜ್ಯ ತುಳು ಅಕಾಡೆಮಿ ಸದಸ್ಯರಾದ ನ್ಯಾಯವಾದಿ ಕುಂಬ್ರಾ ದುರ್ಗಾಪ್ರಸಾದ್ ರೈ, ಮೋಹನ್ ದಾಸ್ ಮುನ್ನೂರು ಮತ್ತು ಹಿರಿಯ ಪತ್ರಕರ್ತ ರಮೇಶ್ ಪೆರ್ಲಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪುತ್ತೂರು.